ಮಂಗಳೂರಿನ ಕಾರು ಪ್ರಿಯರ ನೆಚ್ಚಿನ ಶೋರೂಮ್ ಆದ ಫೋಕ್ಸ್ ವ್ಯಾಗನ್ ಮಂಗಳೂರಿನಲ್ಲಿ ಹೊಸ ಮಾದರಿಯ ಆಧುನಿಕ ತಂತ್ರಜ್ಞಾನ ಹೊಂದಿರುವ ಟೈಗೋನ್ ಎಸ್ಯುವಿ ಕಾರನ್ನು ಇಂದು ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಭಾರತದ ಸುಪ್ರಸಿದ್ಧ ಕಾರು ತಯಾರಿಕಾ ಸಂಸ್ಥೆಯಾದ ಫೋಕ್ಸ್ ವ್ಯಾಗನ್ ಇದೀಗ ಮತ್ತೊಂದು ಹೊಸ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿದ ಟೈಗೋನ್ ಕಾರನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಆಕರ್ಷಕ ಲುಕ್ ಹಾಗೂ ಗ್ರಾಹಕರ ನಿರೀಕ್ಷೆ ಮೀರಿಸಿ ಈ ಕಾರನ್ನು ಸಿದ್ಧಪಡಿಸಲಾಗಿದೆ. ಫೋಕ್ಸ್ ವ್ಯಾಗನ್ ಟೈಗೋನ್ ನೂತನ ಎಸ್ಯುವಿಯನ್ನ ಪರಿಚಯಿಸಿದ್ದು ಈಗಾಗಲೇ ಗ್ರಾಹಕರು ಮೆಚ್ಚುಗೆಯನ್ನ ಪಡೆದ ಕಾರಾಗಿದೆ. ಮಂಗಳೂರಿನ ಯಯ್ಯಾಡಿಯಲ್ಲಿರುವ ಫೋಕ್ಸ್ ವ್ಯಾಗನ್ ಶೋರೂಂನಲ್ಲಿ ನೂತನ ಟೈಗೋನ್ ಕಾರಿನ ಬಿಡುಗಡೆ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಫೋಕ್ಸ್ ವ್ಯಾಗನ್ ಮಂಗಳೂರಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಜಿ ಪೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಧವರಾಯ ಪೈ ಮತ್ತು ಡಾ ಅನಂತ್ ಪ್ರಭು ಅವರು ಮಂಗಳೂರು ಮಾರುಕಟ್ಟೆಗೆ ನೂತನ ಕಾರನ್ನು ಬಿಡುಗಡೆಗೊಳಿಸಿದರು. Volkswagen. ಇದೇ ವೇಳೆ ಅತಿಥಿ ಗಣ್ಯರು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭ ಫೋಕ್ಸ್ ವ್ಯಾಗನ್ ಮಂಗಳೂರಿನ ಎಂಡಿ ಆನಂದ್ ಜಿ ಪೈ ಅವರು ಮಾತನಾಡಿ, ಫೋಕ್ಸ್ ವ್ಯಾಗನ್ಗೆ ಇಂದು ಗ್ರೇಟ್ ಡೇ. ದೇಶದ ಸ್ಪೆಸಿಫಿಕ್ ಎಸ್ಯುವಿ ಆಗಿರುವ ಫೋಕ್ಸ್ ವ್ಯಾಗನ್ ಟೈಗೋನ್ ಇಂದು ಮಾರುಕಟ್ಟೆಗೆ ಬಿಡುಗಡೆಯಾಗಿದೆ. ಇದು ಭಾರತದ ರಸ್ತೆಗಳಿಗೆ ಹೇಳಿ ಮಾಡಿಸಿದಂತಿದೆ ಎಂದು ಹೇಳಿದರು. Hello everyone, today is a great day for Volkswagen. Hustle mode is on. Volkswagen has finally launched India specific SUV, the Taygun. It's here with two engines, 1 liter, 1.5 liter for the enthusiastic drivers. Volkswagen already has 3 SUVs in lineup, which is the T-Roc, Tiguan Allspace, and now we have the Taygun. I want each and everyone to come and experience this car. It's a brilliantly built car for India, and I am sure you all will love it. Thank you. ಬಳಿಕ ಗ್ರಾಹಕರಾದ ಡಾ ಜಯದೀಪ್ ಅವರು ಮಾತನಾಡಿ, ನಾನು ಫೋಕ್ಸ್ ವ್ಯಾಗನ್ ಟೈಗೋನ್ಗೆ ಕಾಯುತ್ತಿದ್ದೆ. ಒಮ್ಮೆ ನೀವು ಫೋಕ್ಸ್ ವ್ಯಾಗನ್ ಕಾರುಗಳನ್ನು ಖರೀದಿಸಿದ್ರೆ ಮತ್ತೆ ಕಂಪನಿ ಚೇಂಜ್ ಮಾಡುವುದಿಲ್ಲ. ನಾನು ಕಳೆದ 6 ವರ್ಷದಿಂದ ಫೋಕ್ಸ್ ವ್ಯಾಗನ್ ಕುಟುಂಬದ ಸದಸ್ಯನಾಗಿದ್ದೇನೆ. ಉತ್ತಮ ಬಾಂಧವ್ಯ ಹಾಗೂ ಸೇಲ್ಸ್ ಮತ್ತು ಸರ್ವಿಸ್ ಸಿಗುತ್ತಿದೆ ಎಂದು ಹೇಳಿದರು. 5-6 ಇಯರ್ಸಿಂದ ಫೋಕ್ಸ್ ವ್ಯಾಗನ್ ಕಸ್ಟಮರ್ ನಾನು. ಸೊ ಐ ಹ್ಯಾವ್ ಬಿನ್ ಯೂಸಿಂಗ್ ಫಸ್ಟಿಗೆ ಪೋಲೋ ಮತ್ತು ವೆಂಟೋ ಯೂಸ್ ಮಾಡ್ತಿದ್ದೆ. ಸೊ ಇದಕ್ಕೆ ವೆಯ್ಟ್ ಮಾಡ್ತಿದ್ದೆ ನಾನು ಈ ಗಾಡಿಗೆ. ನೀವು ಒಂದು ಸಲ ವೋಕ್ಸ್ ವ್ಯಾಗನ್ ಡ್ರೈವ್ ಮಾಡಿದರೆ ಬೇರೆ ಇದಕ್ಕೆ ನಿಮ್ಮ ಕಂಪನಿಗೆ ಸ್ವಿಚ್ ಆಗೋದು ತುಂಬ ಇಟ್ಸ್ ವೆರಿ ಡಿಫಿಕಲ್ಟ್. ಹೌದು, ಅದಂದರೆ ಅಷ್ಟು ಹ್ಯಾಂಡ್ಲಿಂಗ್ ಇರ್ಬೋದು ಅಥವಾ ಅದರ ಕಂಫರ್ಟ್ ಇರ್ಬೋದು, ತುಂಬ ಎಲಿಗೆಂಟ್ ಆಗಿದೆ. ಒಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕಸ್ಟಮರ್ ಸರ್ವಿಸು ತುಂಬ ಪ್ರತಿಯೊಂದು ಕೂಡ ಶೋರೂಮಲ್ಲಿರ್ಬೋದು, ನಿಮ್ಮ ವರ್ಕ್ಶಾಪಲ್ಲಿರ್ಬೋದು, ತುಂಬ ಅವರು ಕೊಡುವಂಥ ಕಸ್ಟಮರ್ಸಿಗೆ ಕೊಡುವಂಥ ಒಂದು ಸರ್ವಿಸ್ ಇರ್ಬೋದು, ಅದು ಬೇರೆ ಎಲ್ಲೂ ನಿಮಗೆ ಕಾಣಲಿಕ್ಕೆ ಬರುವುದಿಲ್ಲ ಸಾಮಾನ್ಯವಾಗಿ. ಬೇರೆ ಸಿಟೀಸಿಗೆ ಕಂಪೇರ್ ಮಾಡಿದರೆ ನಾರ್ಮಲಾಗಿ ಬೇರೆ ಟೌನಲ್ಲಿ ಏನು ಅಂತಾರೆ ವೋಕ್ಸ್ ವ್ಯಾಗನ್ ಅಂತ ಹೇಳಿದರೆ ಸರ್ವಿಸಿಗೆ ಸ್ವಲ್ಪ ಕಮ್ಮಿ ಸರ್ವಿಸ್, ಆ ಥರದ್ದೆಲ್ಲ ಕೆಲವೆಲ್ಲ ಕಂಪ್ಲೇಂಟ್ಸ್ಗಳಿಗೆ ನಾವು ಕೇಳಿ ಬರ್ತೀವಿ ಸಾಮಾನ್ಯವಾಗಿ. ಬಟ್ ಇಲ್ಲಿ ಎಸ್ಪೆಷಲಿ ಮ್ಯಾಂಗ್ಳೂರಲ್ಲಿ ನಾನು ನೋಡಿದ ಹಾಗೆ ಅಂಥದ್ದು ಕಂಪ್ಲೇಂಟ್ಸೇ ಇಲ್ಲ.
ಆಲ್ಮೋಸ್ಟ್ ಝೀರೋ ಅಂತ ಹೇಳ್ಬೋದು. ಯು ಆರ್ ಹ್ಯಾಪಿ ಕಸ್ಟಮರ್. ಯಾ ಡೆಫಿನೆಟ್ಲಿ. ಇನ್ನು ಸಹಾಯಕ ಸೇಲ್ಸ್ ಮ್ಯಾನೇಜರ್ ಪ್ರಜ್ವಲ್ ಶೆಟ್ಟಿಯವರು ಕಾರಿನ ವೈಶಿಷ್ಟ್ಯತೆಯ ಬಗ್ಗೆ ವಿವರಿಸಿದರು. We have 2 engine options in Taigun, 1.0 TSI and 1.5 TSI Evo technology, which is having the active cylinder technology in the top variant. And we have 2 automatic transmission features. One is automatic 7-speed DSG and 6-speed torque converter, which is in the display. And we have 6 colors in Taigun, carbon steel, reflex silver. The color what you see in the display right now is curcuma yellow. And first in segment features like we have touch sensitive AC panels and 17-inch wheel for the top end GT variant. And we have standard infinity tail lamp for all variants, which is in the display right now. ಈ ಸಂದರ್ಭ ಉದ್ಘಾಟನಾ ಸಮಾರಂಭದಲ್ಲಿ ನಾಗೇಂದ್ರ ಡಿ ಪೈ, ಸುಬ್ರಾಯ ಎಂ ಪೈ, ವೆಂಕಟೇಶ್ ಎಂ ಪೈ, ಫೋಕ್ಸ್ ವ್ಯಾಗನ್ ಮಂಗಳೂರಿನ ಪ್ರೊಮಿನೆಂಟ್ ಸಿಇಒ ಸಂದೇಶ್ ಶೆಣೈ ಹಾಗೂ ಫೋಕ್ಸ್ ವ್ಯಾಗನ್ ಮಂಗಳೂರಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ನು ಟೈಗನ್ ಕಾರು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಆಕರ್ಷಕ ಲುಕ್ ಅನ್ನ ಹೊಂದಿದ ಕಾರು ಇದಾಗಿದೆ. 2 ಇಂಜಿನ್ಗಳನ್ನು ಹೊಂದಿದ್ದು 1 ಲೀಟರ್ TSI ಹಾಗೂ 1.5 ಲೀಟರ್ TSI ಅನ್ನ ಹೊಂದಿದ್ದು ಆಕರ್ಷಕ ಕಲರ್ ಮತ್ತು ಹೊಸ ವಿನ್ಯಾಸವನ್ನ ಹೊಂದಿದ ಕಾರು ಇದಾಗಿದೆ. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.